ಶಿವಮೊಗ್ಗದಲ್ಲಿ ಅಕ್ರಮ ಗಣಿಗಾರಿಕೆ ತಾಂಡವವಾಡ್ತಾ ಇದೆ. 46 ಅಕ್ರಮ ಗಣಿಗಾರಿಕೆಗಳು ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಎಂದು ಕೆಪಿಸಿಸಿ ವಕ್ತಾರ ಪ್ರಕಾಶ್ ರಾಠೋಡ್ ಹೇಳಿಕೆಯನ್ನು ನೀಡಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಇವರು, ಸಿಎಂ ಬಿಎಸ್ವೈ ಮಗ ಅಕ್ರಮ ಗಣಿಗಾರಿಕೆಯಲ್ಲಿ ಭಾಗಿಯಾಗಿದ್ದಾರಾ? ಸಿಎಂ ಮತ್ತು ಕೆಎಸ್ ಈಶ್ವರಪ್ಪ ಅವರ ತವರು ಜಿಲ್ಲೆಯಲ್ಲಿ ಅಕ್ರಮ ಗಣಿಗಾರಿಕೆ ನಡೆದಿರುವುದು ಖಂಡನೀಯ ಎಂದು ಹೇಳಿದ್ದಾರೆ. ಇವತ್ತು ಶಿವಮೊಗ್ಗದಲ್ಲಿ ಏನು ಅಕ್ರಮ ಗಣಿಗಾರಿಕೆ ತಾಂಡವವಾಡ್ತಾ ಇದೆ, ನಮ್ಮ ರಾಜ್ಯದಲ್ಲಿ ಏನು ಅಕ್ರಮ ಗಣಿಗಾರಿಕೆಯನ್ನು ಕಾಂಗ್ರೆಸ್ ಪಕ್ಷ ಇದ್ದಾಗೆ ಅದಕ್ಕೇನು ನಾವು ಬಳ್ಳಾರಿವರೆಗೂ ನಾವೇನು ಪಾದಯಾತ್ರೆ ಮಾಡಿದೀವಿ, ಇವತ್ತು ಏನು ನಾವು ಬಯಲಿಗೆ ತಂದಿದ್ದೀವಿ ಅಕ್ರಮ ಗಣಿಗಾರಿಕೆ ಬಗ್ಗೆ, ಅದರ ಫಲವಾಗಿ ನಾವು ಯಡಿಯೂರಪ್ಪನವರು ಜೈಲು ಹೋಗೋದನ್ನು ನಾವು ನೋಡಿದ್ವಿ. ಅದು ತನಿಖೆ ಆಗ್ತಾ ಇದೆ. ಈ ತನಿಖೆ ಆಗುವ ಸಮಯದಲ್ಲಿ ಸುಪ್ರೀಂ ಕೋರ್ಟಿನ ಆದೇಶ ಇದ್ರೂ ಸಹ ನಮ್ಮ ರಾಜ್ಯದಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇರೋದನ್ನು ನೋಡಿ ಬಹಳ ನೋವಾಗುತ್ತೆ. ಯಾವ ತರದ ಹಾನಿಯಾಗಬಹುದು ಅಂತ ಹೇಳಿದರೆ, 46 ಅಕ್ರಮ ಗಣಿಗಾರಿಕೆಗಳು ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೀತಾ ಇದೆ. ಪರ್ಮಿಷನ್ ಇರೋದು ಕೇವಲ 8 ಗಣಿಗಾರಿಕೆ 8 ಜನರ ಗಣಿಗಾರಿಕೆ ಕಂಪನಿಗಳು ನಡೆಸಬೇಕು ಅಂತೇಳಿ ಆದೇಶ ಇದ್ರೂ ಸಹ 46 ಅಕ್ರಮ ಗಣಿಗಾರಿಕೆ ಕೇವಲ ಶಿವಮೊಗ್ಗ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಈ ಗಣಿಗಾರಿಕೆ ಯಾರದು? ಯಾರ್ಯಾರು ಇದರಲ್ಲಿ ಭಾಗಿಯಾದಾರ? ಇದರಲ್ಲಿ ಏನು ಮುಖ್ಯಮಂತ್ರಿಯವರ ಮಗನ ಹೆಸರಲ್ಲಿ ಏನಾದರೂ ಗಣಿಗಾರಿಕೆ ನಡೀತಾ ಇದೆಯಾ? ಇವತ್ತು ಭಾನುಪ್ರಕಾಶ್ ಅವರ ವಿಧಾನ ಪರಿಷತ್ತಿನ ಸದಸ್ಯರು ಅವರ ಅಕ್ರಮ ಗಣಿಗಾರಿಕೆ ನಡೀತಾ ಇದ್ದಾರೆ. ಮಾನ್ಯ ಈಶ್ವರಪ್ಪನವರು ತಾವು ಅಕ್ರಮ ಗಣಿಗಾರಿಕೆ ನಡೆಸ್ತಾ ಇದ್ದೀರಾ? ಇದರ ಬಗ್ಗೆ ರಾಜ್ಯದ ಜನರಿಗೆ ಇವತ್ತು ಗೊತ್ತಾಗಬೇಕಾಗಿದೆ.